ಪ್ರವಚನ ಕೊಟ್ರೆ ನಮ್ಮ ಹೆಂಗಸರು ನಾವೆಲ್ಲರೂ ಒಂದಿಷ್ಟು ಗಡ್ಡ ಒಂದಿಷ್ಟು ರುದ್ರಾಕ್ಷಿ ಹಾಕಿದ್ರೆ ಅಡ್ಡಡ್ಡ ಬೀಳ್ತಾ ಇದ್ರು. ಇನ್ನೊಬ್ಬರಿಗೆ ಅಡ್ಡ ಬೀಳ್ಬೇಕಾದ್ರೆ ಥಿಂಕ್ ಮಾಡಿ, ಯಾಕೆ ಬೀಳ್ಬೇಕು, ಅವನೇನು ನಾನೇನು, ನಾನು ಯಾಕೆ ನಮಸ್ಕಾರ ಮಾಡಿ. ನಾವು ಪೂಜೆ ಮಾಡೋರಿಗೆ ಕೇಳು, ಪೂಜೆ ಅಂದ್ರೆ ಏನು, ಪೂಜೆ ಯಾಕೆ ಮಾಡಬೇಕು, ಪೂಜೆ ಮಾಡಿದ್ರೆ ಏನಾಗ್ತದೆ ತಿಳ್ಕೊಂಡು ಮಾಡಿ, ಉದ್ಧಾರ ಆಗ್ತದೆ. ನಾವು ಮೊನ್ನೆ ಇಲ್ಲಿ ಸುಮಾರು ಜೋರು ಉಂಟಲ್ಲ, ಎಂತದ್ದು ನಾಗಮಂಡಲ 1.5-2 ಕೋಟಿ ಖರ್ಚು ಮಾಡುದು. ರೋಡ್ ಮಾಡಬಾರ್ದಂತ ಜನರಿಗೆ, ಅಷ್ಟು ಹಿಂಗಾರ ತಂದು ಬೇಜಾರಾದ್ರೂ ತೊಂದರೆ ಇಲ್ಲ. ನಾಗಮಂಡಲದವರು ನಾಗಪಾತ್ರಿ ಅವರಿಗೆ ಕೀಳ್ಬೇಡಿ ಮನುಷ್ಯರದ್ದನ್ನು, ಕಣ್ಣೀರನ್ನು. ಆ ದೇವರುಗಳು ಹಿಂಗಾರ ಈಗ ಹೊಡ್ಕೊಳ್ಳೋದು, ಅದನ್ನ ಬೆಳಿಲಿಕ್ಕೆ 6 ತಿಂಗಳು ಬೇಕಾ ರೈತರಿಗೆ. ಸ್ವಯಂ ಅಂತ ಅದನ್ನ ನೋಡ್ಲಿಕ್ಕೆ ಒಂದು ಗುಂಪು, ಆ ಪಾತ್ರೆಗೆ ಇಷ್ಟಿಷ್ಟು ಚಿನ್ನ ಹಾಕ್ಬೇಕಂತ. ಯಾವ ಸುಬ್ರಹ್ಮಣ್ಯ ಬಂದು ಹೇಳಿದ್ದಾನೆ ಹಾಗೆ? ಸುಬ್ರಹ್ಮಣ್ಯ ಬಂದಿದ್ದ ಅರುಣಾಚಲಕ್ಕೆ ರಮಣ ಮಹರ್ಷಿಯಾಗಿ, ಲಂಗೋಟಿ ಹಾಕೊಂಡಿದ್ದ. ಅವನ ಹೆಸರು ಹೇಳಿ ನಾಟಕ ಆಡಿದ್ರೆ ಸರಿ ಇರಲ್ಲ, ಬರ್ಕೊಳ್ಳಿ, ವಾರ್ನಿಂಗ್ ಇದೆ. ನಾನು ಮನುಷ್ಯರು ಮಾತಾಡ್ಲಿಕ್ಕೂ ನಾವು ಮಾತಾಡ್ಲಿಕ್ಕೂ ಬೇರೆ ಇದೆ ಕತೆ. ಉಂಟಲ್ಲ ಅದು ಭೂತಕೋಲ ಅಂತ ಇನ್ನೊಂದು, ನಾವು ಕೇಳಿದ್ವಿ. ಬ್ರಾಹ್ಮಣ ಮನೆಯಲ್ಲಿ ಬಂದ್ರುಳ್ಳಿಗೆ ಇಡ್ಲಿ ಸಾಂಬಾರೆಲ್ಲ ಆಗ್ತದೆ, ಅದು ಶೆಟ್ರು ಮನೆಗೆ ಹೋದ ತಕ್ಷಣ ಕೋರಿ. ಅದೇ ಪಂಜುರುಳ್ಳಿ ಸಡನ್ ಅನ್ಯನ್ ಅಂತ ಚೇಂಜ್ ಆಗಿತ್ತು. ದೇವರಿರುವುದು ನಮ್ಮಲ್ಲಿ ಶ್ರದ್ಧೆ ತರಿಸ್ಲಿಕ್ಕೆ, ಅಂಧವಿಶ್ವಾಸಗಳಿಗಲ್ಲ. ಆಚರಣೆಗೆ ನಮ್ದು ನಮಸ್ಕಾರ ಹಿಂದಿಂದ ನಡೆಸ್ಕೊಂಡ್ ಬಂದಿದೆ, ಯಕ್ಷಗಾನ ಅದೆಲ್ಲ ಹಿಂದಿನ ಕಲೆ. ಆದ್ರೆ ಅದನ್ನೆಲ್ಲ ಹಿಡ್ಕೊಂಡು ವ್ಯಾಪಾರ ಮಾಡಿದ್ರೆ ಸರಿ ಇರಲ್ಲ, ಪರಮಾತ್ಮ ಹಾಕಿ ತುಪ್ತಾನೆ. ಯಾರ ಕಣ್ಣಾರು ಕಣ್ಣು ಮುಚ್ಚಿಸ್ಬೋದು, ಭಗವಂತನಿಗೆ ಕಣ್ಣು ಮುಚ್ಚಿಸ್ತೀನಿ ಅಂದ್ರೆ ಸಾಧ್ಯ ಇಲ್ಲ. ಸೃಷ್ಟಿ ಇರುವುದು ಎಷ್ಟು ಸತ್ಯವೋ ಸೃಷ್ಟಿಗರ್ತ ಇರುವುದು ಅಷ್ಟೇ ಸತ್ಯ, ಎಚ್ಚರ ಇರಲಿ. ಪ್ರೂಫ್ ಬೇಕಾ? ನಾವಲ್ಲಿ ಮಾತಾಡೋ ಮೊದಲು ಅಮ್ಮನವರ ಹತ್ರ ಹೋಗಿ ಹೇಳಿತ್ತು, ನನಗೇನು ಗೊತ್ತಿಲ್ಲ, ನೀನು ವಾಗ್ದೇವಿ, ಮಾತಾಡು ಅಂದ್ರೆ ಮಾತಾಡ್ತೀನಿ, ನೀನ್ ನನಗೆ ಪ್ರೂಫ್ ಕೊಡು. ಅವಳ ಹಿಂಗಾರ ಬಿದ್ಮೇಲೆ ನಾವು ಮಾತಾಡ್ಲಿಕ್ಕೆ ಬಂತು, ಬೀಳ್ಲಿಲ್ಲ ಅಂದ್ರೆ ದೇವರಾಣೆ ಮಾತಾಡ್ತೀವಿ. ಹಾಗಾದ್ರೆ ಅಲ್ಲಿ ಕಲ್ಲಿದ್ಯಾ? ಅಮ್ಮನವರಿದ್ದಾರೆ, ಅವಳ ಹತ್ರ ಹೋಗಿ ಮಾತಾಡ್ಬೋದಲ್ಲ. ಜ್ಯೋತಿಷ್ಯರಾಕೆ ನಿಮಗೆ ದುಡ್ಡನ್ನು ಯಾಕೆ ಹಾಳು ಮಾಡ್ತೀರಿ? ಮಕ್ಕಳಿಗೆ ವಿದ್ಯೆ ಇಲ್ಲ, ಸರಿ ಕೂತ್ಸಿ ಓದಿಸಿ, ಆಸ್ತಿ ಇಡಬೇಡಿ. ಆಸ್ತಿ ಮಾಡಿಯೇ ಮಕ್ಕಳು ಹಾಳಾಗಿ. ಪ್ರಾಣಿಗಳು ಆದ್ರೂ ಮಕ್ಕಳಿಗೆ ಹಾರ್ಲಿಕ್ಕೆ ಬಂದ್ಮೇಲೆ ಅನ್ನ ಕೊಡುದಿಲ್ಲ. ನಮ್ಮ ಮನೆಯಲ್ಲಿ ಮಕ್ಕಳು ಫೇಲ್ ಆದ್ರೂ ಅಮ್ಮಂದ್ರು ಹೇಳುದು, ಏನ್ ತೊಂದರೆ ಇಲ್ಲ, ಈ ಕೋರ್ಸ್ ಇಲ್ಲ ಅಂದ್ರೆ ಇನ್ನೊಂದು ಕೋರ್ಸ್ ಹೋದ. ಅವನಿಗೆ ಶನಿ ದೋಷ, ಶನಿ ಯಾರು? ತಾಯಿನೇ.